ಪುತ್ತೂರಿನ ಕ್ರೀಡಾ ಸಂಘಟಕ ಕಾಂಗ್ರೆಸ್ನ ನರಿಮೊಗರು ವಲಯ ಅಧ್ಯಕ್ಷರಾಗಿದ್ದ ಪ್ರಕಾಶ್ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಪುತ್ತೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇಫಾ ಮೊಬೈಲ್ ಅಂಗಡಿ ಹೊಂದಿದ್ದ ಪ್ರಕಾಶ್ ಅತ್ಯುತ್ತಮ ಕ್ರಿಕೆಟ್ ಆಟಗಾರರಾಗಿದ್ದರು. ಅಲ್ಲದೆ ಪುರುಷರ ಕಟ್ಟೆಯಲ್ಲಿ ಟೈ ಬ್ರೇಕರ್ ಎಂಬ ಕ್ರಿಕೆಟ್ ತಂಡವನ್ನು ಕಟ್ಟಿ ಬೆಳೆಸಿದವರು. ಬಿಡ್ಡಿಂಗ್ ಮಾದರಿಯಲ್ಲಿ ಐಪಿಎಲ್ ಮಾದರಿಯ ಪಂದ್ಯಾಕೂಟವನ್ನ ಪುತ್ತೂರಿನಲ್ಲಿ ಪರಿಚಯಿಸಿದ್ದರು. ಆರಂಭದಲ್ಲಿ ಇಫಾ ಹೆಸರಿನಲ್ಲಿ ವಿಟ್ಲದಲ್ಲಿ ಮೊಬೈಲ್ ಉದ್ದಿಮೆಯನ್ನ ಆರಂಭಿಸಿದ ಅವರು ಬಳಿಕ ಪುತ್ತೂರಿನ ಹಲವೆಡೆ ಅದರ ಶಾಖೆಗಳನ್ನು ಆರಂಭಿಸಿದ್ದರು. ಚೈನಾ ಮೊಬೈಲ್ ಫೋನ್ಗಳ ವಿತರಕರಾಗಿಯೂ ಕೆಲ ವರ್ಷ ವ್ಯವಹಾರ ನಡೆಸಿದ್ದರು. ತುರ್ತು ಸಮಯದಲ್ಲಿ ರಕ್ತ ನೀಡಲು ಜನರು ಹಿಂದೇಟು ಹಾಕುತ್ತಿದ್ದ ಸಂದರ್ಭ ನಿರಂತರವಾಗಿ ರಕ್ತದಾನ ಮಾಡುತ್ತಿದ್ದರಲ್ಲದೆ ತನ್ನ ಫೇಸ್ಬುಕ್ ಖಾತೆಯಲ್ಲಿ ತನ್ನ ಹೆಸರಿನ ಮುಂದೆ ತನ್ನ ರಕ್ತದ ಗುಂಪು ಓ ಪಾಸಿಟಿವ್ ಎಂದು ಹಾಕುವ ಮೂಲಕ ಜಾಗೃತಿ ಮೂಡಿಸಿದ್ದರು. ಮೃತರು ಪತ್ನಿ, ಪುತ್ರಿ ಹಾಗೂ ಕುಟುಂಬಸ್ಥರನ್ನ ಅಗಲಿದ್ದಾರೆ.